ಖುಷಿ ಆಗ್ತಿದೆ, ಒಂದೊಳ್ಳೆ ಡಿಸಿಷನ್ ತಗೊಂಡಿದೀನಿ ಅಂತ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಅವತ್ತು ಬೇರೆ ಏನಾದ್ರು ಮಾಡ್ತಿದ್ರೆ, ಆ ಟೈಮಲ್ಲಿ ಬೇರೆ ಏನಾದ್ರು ಡಿಸಿಷನ್ ತಗೊಂಡಿದ್ದಿದ್ರೆ ಇಟ್ ವಾಸ್ ನಾಟ್ ಅಬೌಟ್ ಹ್ಯಾಪನ್ ಅಂತ ಅಲ್ಲ, ಈಗ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಕರೆಕ್ಟ್. ಇಡೀ ರಾಜ್ಯ ಈಗ ನಿಮ್ಮ ಸಾಧನೆ ಎಲ್ಲ ನೋಡುತ್ತೆ. ಏನಂತ ಹೇಳಿದ್ರೆ, ನೀವು ಗೊತ್ತಿದೆಯೋ ಗೊತ್ತಿಲ್ಲ ಆದರೆ ಬಹಳಷ್ಟು ಜನರಿಗೆ ನಿಮ್ಮ ನೋವು ಅದು ನಮ್ಮ ನೋವು ಅನ್ನೋ ನಿಟ್ಟಿನಲ್ಲಿ ನಿನ್ನೆಯ ದಿನ ಬಹಳಷ್ಟು ಜನರು ಅದನ್ನ ಅನುಭವಿಸಿದ್ರು. ಅಂದ್ರೆ ಬಹಳ ಸಾಧ್ಯ ಇಲ್ಲ ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ. ಸೊ ದ್ಯಾಟ್ಸ್ ವೈ. ಸೊ ಏನ್ ಹೇಳ್ತೀರಿ? ಯಾಕಂದ್ರೆ ಈಗ ಪ್ರತಿಯೊಬ್ರು ಕೂಡ ನಿಮ್ಮ ಸಾಧನೆಯನ್ನ ಅದು ನನ್ನ ಸಾಧನೆ ಅಂತ ನಿಟ್ಟಿನಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಅದು ನಿಜವಾಗ್ಲೂ ಕೂಡ ಬಹುಶಃ ತಮ್ಮ ತಾಯಿಗೆ ಈಗ ಸಂತಸ ಬಂದಿರ್ಬೋದು, ನೆಮ್ಮದಿ ಬಂದಿರ್ಬೋದು. ಏನ್ ಹೇಳ್ತೀರಿ? ಅದೇ ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ತುಂಬಾ ಅಂದ್ರೆ ಎಲ್ಲರೂ ಹೇಳ್ತಾರೆ, ನೀನು ಒಳ್ಳೆ ಕೆಲಸ ಮಾಡಿದ್ಯಾ, ಆ ಟೈಮಲ್ಲಿ ಎಕ್ಸಾಮ್ ಒಳ್ಳೆ ಮಾಡಿ ಬರ್ದಿದ್ಯಾ, ಒಳ್ಳೆ ಡಿಸಿಷನ್ ತಗೊಂಡಿದ್ಯಾ. ಅನ್ಕೊಂಡಿದ್ರ 600ಕ್ಕೆ 600 ಔಟ್ ಅಂಡ್ ಔಟ್ ಬರ್ತೀರಾ ಅಂತ ಹೇಳಿ? ಪ್ರಿಪರೇಷನ್ಸ್ ಎಲ್ಲ ಒಳ್ಳೇದಾಗಿ ಇತ್ತು. ಆ ಮೂಮೆಂಟ್ ಅಲ್ಲಿ ಸ್ವಲ್ಪ ಒಂಥರ ಭಯ ಇತ್ತು. ಬಾಕಿ ನನ್ ಮೇಲೆ ನನ್ಗೆ ನಂಬಿಕೆ ಇತ್ತು. ಅಷ್ಟು ಕಷ್ಟಪಟ್ಟೆಲ್ಲ ಪ್ರಿಪರೇಷನ್ಸ್ ಮಾಡಿದೀನಿ. ಸೊ ಆ ಟೈಮಲ್ಲಿ ಒಂದ್ ಸ್ವಲ್ಪ ಭಯ ಇತ್ತು. ಅಂದ್ರೆ 3ನೇ ಪೇಪರ್ ಇದು ಆಗಿರುವಂತದ್ದು ಯಾವಾಗ, ಯಾವ ಸಂದರ್ಭದಲ್ಲಿ? ನಂದು ಮ್ಯಾಥ್ಸ್ ಎಕ್ಸಾಮ್ ನೆಕ್ಸ್ಟ್ ಡೇ. ಹಾಗಾಗುವಾಗ ಇವತ್ತು ಅಮ್ಮನ್ಗೆ ಆ ಥರ ಆಗಿತ್ತು. ಸೊ ನೆಕ್ಸ್ಟ್ ಡೇ ಅವ್ರನ್ನ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿ, ಆ್ಯಂಡ್ ದ ನೆಕ್ಸ್ಟ್ ಡೇ ಆಫ್ಟರ್ ದ್ಯಾಟ್ ಎಕನಾಮಿಕ್ಸ್ ಎಕ್ಸಾಮ್ ಇತ್ತು. ಆ ದಿನ ರಾತ್ರಿ ಅವ್ರು ತೀರಿತ್ತು. ಓಕೆ, ನೆಕ್ಸ್ಟ್ ಡೇನೇ ಎಕ್ಸಾಮ್ ಇತ್ತಾ? ಓಕೆ, ನೆಕ್ಸ್ಟ್ ಡೇ ಎಕನಾಮಿಕ್ಸ್ ಎಕ್ಸಾಮ್ ಇತ್ತು. ಸೊ ಓಕೆ 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 ಓಕೆ. ಓದಿದ್ರಿ ಯಾವಾಗ? ಓದಿದಂದ್ರೆ ತುಂಬಾ, ಅಂದ್ರೆ ಕಾಲೇಜಲ್ಲಿ ತುಂಬಾ ಎಕ್ಸಾಮ್ಸ್ ಮಾಡಿದ್ರು. ಸೊ ಅದರಿಂದಾಗಿ ತುಂಬಾ ಹೆಲ್ಪ್ ಆಗಿತ್ತು. ಅಂಡ್ ಉಳಿದಿದ್ದಂದ್ರೆ ರಿವಿಷನ್ ಪಾರ್ಟ್ ಮಾತ್ರ, ಅದರಿಂದಾಗಿ ಸ್ವಲ್ಪ ಬೇಗ ಬೇಗ ಮುಗೀತು. ಸೊ ಹಾಗಾಗಿ ರಿವಿಷನ್ ಪಾರ್ಟ್ ಮಾತ್ರ ಉಳಿದಿತ್ತು ನಂದು. ಸೊ ಪರವಾಗಿಲ್ಲ, ಮ್ಯಾನೇಜ್ ಮಾಡ್ಬೋದು. ಓಕೆ, ಒಂದು ಮಾತನ್ನ ನಾನು ಕೇಳಿದೆ, ಅಂದ್ರೆ ಅಮ್ಮ ಹೇಳ್ತಾ ಇದ್ರು ಅಂತ ಹೇಳಿದ್ರೆ, ದೇವರಿದ್ದಾನೆ, ಓದು, ಕಲಿ, ಒಳ್ಳೆದಾಗು ಅನ್ನುವಂಥ ವಿಚಾರವನ್ನ ಹೇಳಿದ್ರು ಅಂತ ಹೇಳಿ. ಎಸ್, ಏನ್ ಹೇಳ್ತೀರಿ? ಏನ್ ಗೊತ್ತಾಗುತ್ತೆ, ದೇವರಿದ್ದಾರೆ ಅಲ್ವಾ? ನಿಜವಾಗ್ಲೂ ಕೂಡ ಕೂಡ ಹೆಮ್ಮೆ ಇದೆ ದಿಶಾ ಅವರ ಸಾಧನೆಯ ಬಗ್ಗೆ. ಆ ಒಂದು ಮೈಂಡ್ ಸೆಟ್, ಆ ಒಂದು ಏನೇ ಕಷ್ಟ ಬರಲಿ, ಎಸ್ ಹೋಗ್ತಾ ಇರಬೇಕು ಅನ್ನೋ ನಿಟ್ಟಿನಲ್ಲಿ, ಅದರಲ್ಲೂ ಕೂಡ ತಾಯಿ ಹೇಳಿರುವಂಥ ಮಾತು, ಒಳ್ಳೆಯವರಿಗೆ ಅವ್ರು ಕೂಡ ಒಳ್ಳೆದಾಗುತ್ತೆ, ದೇವರಿದ್ದಾರೆ ಅನ್ನೋಂಥ ನಿಟ್ಟಿನಲ್ಲಿ. ಸೊ ತಾಯಿಗಾಗಿ ಓದಬೇಕಿತ್ತು ನಾನು, ತಾಯಿಗಾಗಿ ಸಾಧನೆನ ಮಾಡಬೇಕಾಗಿತ್ತು ನಾನು ಅನ್ನುವಂತಹ ಮಾತು. ಸೊ ಈಗ ಪರ್ಫೆಕ್ಟ್ಲಿ ಬಹಳಷ್ಟು ಜನರು, ಇಡೀ ನಮ್ಮ ನಾಡಿನ ಅದೆಷ್ಟೋ ತಾಯಂದಿರ ಆಶೀರ್ವಾದ ನಿಮ್ಮ ಮೇಲೆ ಇದೆ, ನೋ ಡೌಟ್ ಆ ಒಂದು ವಿಚಾರಗಳಲ್ಲಿ. ಇದು ಪ್ರಸಕ್ತ ಕಾಲಘಟ್ಟದಲ್ಲಿ ಅತ್ಯಂತ ಬೇಕಾಗಿತ್ತು. ಬಹಳಷ್ಟು ಜನರು ಹೇಳ್ತಾ ಇದ್ರು, ಎಸ್ ಈ ಹುಡುಗಿ ಕಲ್ತಿದ್ದಾಳೆ, ಈಗ ಮುಂದೆ ಹುಡುಗಿಯ ಕತೆ ಏನು ಅಂತ ಬಂದಾಗ. ಎಸ್ ಸರ್, ಏನ್ ಹೇಳ್ತೀರಿ ಸರ್? ಒಳ್ಳೆಯ ಕೆಲಸ, ಖುಷಿ ಇದೆ. ಖಂಡಿತ. ನೋಡಿ, ಇಂಥ ಹೋರಾಟ ಮಾಡುವ ಯಾರೇ ವ್ಯಕ್ತಿ ಇದ್ದರೆ ನನಗೆ ಬಹಳ ಖುಷಿ. ಯಾಕೆಂದರೆ ನಾನೊಬ್ಬ ಹೋರಾಟ ಮಾಡುವ ವ್ಯಕ್ತಿ. ಹೌದಪ್ಪ. ನಮ್ಮ ಬದುಕಿನಲ್ಲೂ ಏರುಪೇರಾದಾಗ, ಸುಖ ಕಷ್ಟ ಆದಾಗ ನಾವು ಎಂದೂ ಧೃತಿಗೆಡಲಿಲ್ಲ, ಎದ್ದು ಅಹಮ್ಮನ್ನು ಮಾಡಿದವರು ಅಲ್ಲ. ಹಾಗೆ ಅದನ್ನು ಎದುರಿಸಿಕೊಂಡು ಬಂದವರು. ಅದೇ ರೀತಿ ನಾನು ದಿಶಾನತ್ರ ಹೇಳುವುದೇನು ಕೇಳಿದರೆ, ನಿನ್ನಲ್ಲಿ ಯಾವುದೇ ಇಂಥ ಕಷ್ಟ ಆತಂಕಗಳು ಬಂದಾಗ, ಏರುಪೇರು ಬಂದಾಗ, ಕಷ್ಟ ಸುಖ ಬಂದಾಗ ನೀನು ಎಂದೂ ಅಹಮ್ಮನ್ನು ಮಾಡಬೇಡ. ನೀನು ಮತ್ತೆ ಅದನ್ನು ಬಹಳ ಸ್ಪೋರ್ಟ್ಸ್ ಮ್ಯಾನ್ ಸ್ಪಿರಿಟ್ ಆಗಿ ಹೀಗೆ ಹೇಗೆ ಎದುರಿಸಿದ್ದೆ ಹಾಗೆ ಎದುರಿಸಬೇಕು ಪ್ರಾಮಾಣಿಕವಾಗಿ ಅಂತ ಹೇಳಿದ್ದೇನೆ. ಅದಕ್ಕಾಗಿ ನನಗೆ ಗೊತ್ತಿದೆ, ಅವಳ ತಾಯಿ ತೀರಿ ಹೋಗಿದ್ದಾಳೆ, ತಂದೆಯ ಆಶಯಗಳು ಕೂಡ ಅವಳಿಗೆ ಭಾರಿ ಕಡಿಮೆ, ಅವಳಿಗಿಲ್ಲ. ಹಾಗಿರುವಾಗ ಅವಳನ್ನು ಸಂಪೂರ್ಣ ನಾನೊಂದು ಅವಳ ಪಾಲಕರ ತಂದೆಯ ಸ್ಥಾನದಲ್ಲಿ ಕೂತ್ಕೊಂಡು, ಅವರ ಪಾಲಕರ ಸ್ಥಾನದಲ್ಲಿ ಕೂತ್ಕೊಂಡು ನಾನು ಕೆಲಸ ಮಾಡಬೇಕು ಅಂತ ನಾನು ನಿರ್ಧಾರ ಮಾಡಿದ್ದೇನೆ. ಮಾಡಿಕೊಂಡು ಅವಳಿಗೆ ಇನ್ನು CA ಕಲೀಲಿಕ್ಕೆ ಏನು ಕಷ್ಟ ಸಾಧ್ಯ ಇಲ್ಲ. ನಮ್ಮಲ್ಲಿ ನಾವು ಸ್ವಾಯತ್ತ ಇದ್ದಂಥ ನಮ್ಮ ಯೂನಿವರ್ಸಿಟಿ, ನಮ್ಮಲ್ಲಿ ಒಂದು CA ಕಲಿಬೇಕಾದ್ರೆ BCom ಬೇರೆ, CA ಬೇರೆ ಬೇರೆ ಇಲ್ಲ. ನಮ್ಮದು BCom ವಿತ್ CA ಇರುವ ಪ್ರೋಗ್ರಾಮ್ ಇರೋದು, ಅದರಲ್ಲಿ ಅವಳನ್ನು ಸೇರಿಸ್ಕೊಳ್ತೇವೆ. ಅವಳು ಖಂಡಿತ ಫಸ್ಟ್ ಇಯರ್ನಲ್ಲಿ ಆಗುವಾಗಲೇ ಫಸ್ಟ್ ಇಯರ್ನೊಟ್ಟಿಗೆ CA ಇಂಟರ್ಮೀಡಿಯೇಟನ್ನು ಮುಗಿಸ್ತಾಳೆ. ಆಮೇಲೆ ಬೇಕಾದ ಅವಳಿಗೆ ಆರ್ಟಿಕಲ್ಶಿಪ್ಪು ಸೆಕೆಂಡ್ ಇಯರ್ ಮತ್ತು ಥರ್ಡ್ ಇಯರ್ನಲ್ಲಿ. ಆ ಆರ್ಟಿಕಲ್ಶಿಪ್ಪನ್ನು ಅವಳನ್ನು ಖಂಡಿತ ನಾನು ಸರಿಯಾದ ಒಂದು CA ಹತ್ರ ಇಟ್ಟುಕೊಂಡು ಅವಳ ಆರ್ಟಿಕಲ್ಶಿಪ್ಪನ್ನು ಮುಗಿಸಿಕೊಂಡು ಫೈನಲ್ ಇಯರ್ ಆಗುವಾಗ ಅಲ್ಲಿ BComನ ಎಕ್ಸಾಮನ್ನು ಮತ್ತು CA ಫೈನಲ್ ಇಯರ್ನ 8 ಪೇಪರನ್ನು ಮಾಡಿ ಮುಗಿಸಿಬಿಟ್ರೆ ಅವಳ CA ಆಗಿ ಹೋಗ್ತದೆ. ಒಮ್ಮೆ CA ಆಗಿಬಿಟ್ರೆ ಅವಳಿಗೆ ಬಹಳಷ್ಟು ಆಶ್ರಯ ಕೊಡುವಂಥ ಕಂಪನಿಗಳು ಸಿಗ್ತದೆ. ಸಿಕ್ಕಿದಾಗ ದೇಶ ವಿದೇಶದಲ್ಲಿ ಅವಳು ಮುಂದೆ ಹೋಗಿ ಅವಳ ಕಾಲ ಮೇಲೆ ನಿಂತುಕೊಂಡು ಅವಳ ಜೀವನವನ್ನು ಅವಳು ಮುಂದೆ ಮಾಡಲಿಕ್ಕೆ ಇದ್ದಾಳೆ. ಅವಳನ್ನು ಸಂಪೂರ್ಣ ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಇನ್ನು ಮುಂದೆ ಅವಳನ್ನು ನಮ್ಮ ಹಾಸ್ಟೆಲ್ನಲ್ಲೇ ಕೂತ್ಕೊಳಿಸಿ, ಆಮೇಲೆ ಅಲ್ಲೇ ಎಲ್ಲ ಊಟೋಪಚಾರವನ್ನು ಮಾಡಿಕೊಂಡು
ಇದೆಲ್ಲವೂ 0 ಫೀಸಿನಲ್ಲಿ, ಅವಳಿಗೆ ಯಾವ ಫೀಸ್ ಇಲ್ಲದೆ ಅವಳು ನೋಡಿಕೊಳ್ಳುವುದು ಅದು ನನ್ನ ಕರ್ತವ್ಯ. ಇದರ ಜೊತೆಯಲ್ಲಿ ಇವಳ ಒಟ್ಟಿಗೆ ನಮಗೆ ಹೇಗೂ ಇಂಥ ಸಾಧನೆ ಮಾಡಿದಂಥ ಮಕ್ಕಳಿಗೆ ನಾವು ಯಾವತ್ತೂ ಒಂದು ಸ್ವಲ್ಪ ಫೈನಾನ್ಷಿಯಲಿ ಅವರಿಗೆ ಇನ್ನೊಂದು ಪ್ರೋತ್ಸಾಹ ಸಿಕ್ಕಲಿ ಅಂತೇಳಿ ನಾವು ಮಾಡ್ತೇವೆ. ಅವಳಿಗೆ 3 ಲಕ್ಷ ರೂಪಾಯಿ ಕೊಡೋದನ್ನು ನಾನು ಘೋಷಣೆ ಮಾಡಿ ಆಗಿದೆ. ಆಚೆಯಿಂದ ಅವಳಿಗೂ ರಕ್ಷಿತನವಳಿಗೂ ಅವಳ ಸಾಧನೆಗೆ 2 ಲಕ್ಷ ರೂಪಾಯಿ ಕೊಟ್ಟೆ ಅಂತೇಳಿ ನಾನು ಘೋಷಣೆ ಮಾಡಿದ್ದೇನೆ. ಇವಳಿಗೆ ಈ 3 ಲಕ್ಷದೊಟ್ಟಿಗೆ ನನ್ನ 3 ಲಕ್ಷದೊಟ್ಟಿಗೆ ನನ್ನ ಬಹಳ ಆಪ್ತರಾಗಿರುವಂಥ ನಮ್ಮದೇ ಕಾಂಟ್ರಾಕ್ಟರ್ ಆಗಿರುವಂಥ ಒಬ್ಬ ಮುಸ್ತಫಾ ಅಂತ ಹೇಳಿದ್ದಾರೆ, ಬಹಳ ದೊಡ್ಡ ಕಾಂಟ್ರಾಕ್ಟರ್. ಅವನು ಹೇಳಿದ್ದಾನೆ ಏನು ಬೇಕಾದರೂ ನೀವು ಹೇಳಿದ್ದನ್ನು ಮಾಡ್ತೇನೆ ಅಂತೇಳಿ. ಬೆಳಪ್ಪ 1 ಲಕ್ಷ ರೂಪಾಯಿ ಕೊಟ್ಬಿಡು ಅಂತ ಹೇಳಿದ್ರೆ ಅವ್ರು 1 ಲಕ್ಷ ರೂಪಾಯಿ ಅವ್ರು ಕೊಡ್ತೇನೆ ಅಂತ ಹೇಳಿದ್ದಾರೆ. ಇದರ ಜೊತೆಯಲ್ಲಿ ಬೆಮೆಲ್ನ ಪ್ರವೀಣ್ ಅವನು ಕೂಡ ನಮ್ಮ ಕಾಂಟ್ರಾಕ್ಟರ್, ಅವನು ಕೂಡ ಅದಂತ ಕೇಳಿದ್ರೆ ಏನು ಮಾಡಬೇಕು ಹೇಳಿ, ನೀವು ಹೇಳಿದ್ದನ್ನು ಮಾಡ್ತೇನೆ ಅಂತ ಹೇಳಿ. ಬೇಡ 1 ಲಕ್ಷ ಕೊಡಪ್ಪ ಅಂತ ಹೇಳಿದ್ರೆ ಅವರು 5 ಲಕ್ಷ ರೂಪಾಯಿ ಕೊಡ್ತಾರೆ. ಇದರಲ್ಲಿ ಬಹಳ ಮುಖ್ಯವಾಗಿ ಇವತ್ತು BR ಶೆಟ್ಟರ್ ಅವರು ನನ್ನ ಬಂಧು, ನಿಮ್ಗೆ ಗೊತ್ತುಂಟು, ಬಹಳ ದೊಡ್ಡ NRI ಉದ್ಯಮಿ. ಅವರು ಇವತ್ತು ನನಗೆ 2 ಸಲ, ನಿನ್ನೆಯೂ 2 ಸಲ, ಇವತ್ತು 1 ಸಲ ಕಾಲ್ ಮಾಡಿದರು. ಮಾಡಿ ಆ ಹುಡುಗಿಯ ಬಗ್ಗೆ ನಾನು ಬಹಳ ಆಸಕ್ತನಾಗಿದ್ದೇನೆ, ಅವಳ ಟೋಟಲ್ ಏನು ಬೇಕು ಅವಳಿಗೆ ನಾನು ಎಲ್ಲವನ್ನು ನಾನು ಮುಂದೆ ಮಾಡುವವನಿದ್ದೇನೆ ಅಂತೇಳಿ ಅವರು ಆಶ್ವಾಸನೆ ಕೊಟ್ಟಿದ್ದಾರೆ. ಯಾರು BR ಶೆಟ್ಟರ್. ನನಗೆ ಬಹಳ ಸಂತೋಷ ಅಂತೇಳಿ ನಾನು ಅದನ್ನು ಹೇಳಿದೆ. ಅವಳು ಕಲಿಯುವಂಥ ಯಾವುದು ಕಟ್ಟಡ ಇದೆ, ಅವಳು ಕಲಿಯುವಂಥ ಕಾಮರ್ಸ್ ವಿಭಾಗದಲ್ಲಿ ಕಲಿಸುವಂಥ ಯಾವ ಕಟ್ಟಡ ಇದೆ ಅದು ನಿಮ್ಮ ಹೆಸರಿನಲ್ಲಿರುವಂಥ ಕಟ್ಟಡ, BR ಶೆಟ್ಟರ್ ಹೆಸರಿನಲ್ಲಿರುವಂಥ ಕಟ್ಟಡ. ಆ ಕಟ್ಟಡದಲ್ಲಿ ಇದ್ದುಕೊಂಡು ಅವಳು ಸಕ್ಸಸ್ ಆದ್ದು. ನಾನನ್ನು ಹೇಳುವಾಗ ಅವರ ಇಮ್ಮಡಿ ಆಯ್ತು, ಅವರಿಗೆ ಖುಷಿ. ಓಹೋ ಹೌದಾ ಅಂತೇಳಿ ಅವ್ರು ಬಹಳ ಖುಷಿ ಪಟ್ಟರು. ಈಗ ಅವರು ಬಹಳ ದೊಡ್ಡ ಸಹಕಾರ ಮಾಡ್ತೇನೆ ಅಂತ ಹೇಳಿದ್ದಾರೆ. ಇಂತೂ ನನಗೆ ಒಂದು ನಿರ್ಧಾರ ಮಾಡಿದ್ದೇನೆ, ಅವಳ ಹೆಸರಿನಲ್ಲಿ ಒಂದು 10 ಲಕ್ಷ ರೂಪಾಯಿ ಒಟ್ಟು ಮಾಡಿ ನಾನೊಂದು ಫಿಕ್ಸೆಡ್ ಡೆಪಾಸಿಟ್ ನಮ್ಮ ಸಹಕಾರ ಬ್ಯಾಂಕ್ನಲ್ಲಿ ಇಡಬೇಕು. ಅವಳಿಗೆ ಸ್ವಲ್ಪ ಭದ್ರತೆ ಬೇಕು. ಬಾಕಿ ಎಲ್ಲ ವಿಚಾರಗಳು ಇನ್ನು ಅವಳಿಗೆ ತುಂಬ ಮಂದಿ, ಈಗ ಪ್ರಕಾಶ್ ಶೆಟ್ಟಿ ಇದ್ದಾರೆ ಬಂಜಾರದವರು, ಅವ್ರದ್ದು ವರ್ಷಕ್ಕೊಮ್ಮೆ ಅವರು ತುಂಬ ದಾನ ಧರ್ಮಗಳನ್ನು ಮಾಡ್ತಾರೆ. ಆಗ ನನ್ನ ಹತ್ರ ಕೇಳ್ತಾರೆ ಯಾರಿಗೆ ಕೊಡಬೇಕು ಅಂತ, ಇವಳನ್ನೇ ನಾನು ರೆಕಮೆಂಡ್ ಮಾಡ್ತೇನೆ. ಅದೇ ರೀತಿ ಇವತ್ತು ಮುಲ್ಕಿಯ ಹರೀಶ್ ಇವರು ಪೂಂಜರು ಇದ್ದಾರೆ, ಪೂಂಜಾ ಫ್ಯಾಮಿಲಿಗಳು ಕೂಡ ಇವತ್ತು ಬೇಕಾದಷ್ಟು ದಾನ ಮಾಡ್ತಾರೆ. ಅಂಥ ಸಂದರ್ಭದಲ್ಲಿ ನನ್ನ ಹತ್ರ ಕೇಳಿದಾಗ ನಾನು ಇವಳ ಹೆಸರನ್ನೇ ರೆಕಮೆಂಡ್ ಮಾಡ್ತೇನೆ. ತುಂಬ ಮಂದಿ ಇಂಥದ್ದು ಕೇಳುವವರು ಇರ್ಬೋದು, ದೊಡ್ಡ ದಾನಿಗಳು ಯಾವಾಗಲೂ ಬೇಕಾದಷ್ಟು ದಾನಿಗಳು ಸಿಗ್ತಾರೆ. ಅವ್ರು ಯಾರು ಕೇಳಿದ್ರು ಕೂಡ ಯಾರ್ಯಾರು ಅವಳ ಇದಕ್ಕೆ ಕೊಟ್ಟರೆ ನಾನು ಎಲ್ಲವನ್ನು ಅವಳ ಅಕೌಂಟಲ್ಲಿ ಮಾಡಿ ಒಂದು ಡೆಪಾಸಿಟ್ ಮಾಡಿ ಭದ್ರತೆ ಮಾಡಬೇಕು ಅಂತ ಇದ್ದೇನೆ. ನಿನ್ನೆ ಒಂದು ಒಳ್ಳೆಯ ಮಾತನ್ನು ಅವಳು ನನಗೆ ಕೇಳಿದ್ಳು. ಇದು ಈ ಸಂದರ್ಭದಲ್ಲಿ ನಾನು ಹೇಳ್ಬೋದು. ಈಗ ನನ್ನ ಪರಿಸ್ಥಿತಿ ಎಲ್ಲವೂ ಹೀಗೆ, ಹೌದು ಸರಿ ನೀವೆಲ್ಲವೂ ಮಾಡ್ತೀರಿ, ಆದರೆ ನನ್ನ ತಂಗಿಯ ಪರಿಸ್ಥಿತಿ ಏನು ಅಂತ ಅವ್ರು ಕೇಳಿದ್ರು. ಅವಳಿಗೊಂದು ತಂಗಿದ್ದಾಳೆ, ಇಲ್ಲದ ಅವಳನ್ನು ಬಿಟ್ಟು ಬಿಡ್ಲಿಕ್ಕೆ ಅವಳಿಗೆ ಆಗುದಿಲ್ಲ. ನಾನು ಹೇಳಿದೆ ನೀನೇನು ಹೆದರಬೇಡ, ಅವಳು ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಅವಳಿಗೆ ಉಚಿತ ಶಿಕ್ಷಣವನ್ನು ಮಾಡುವ, ನಮ್ಮ ಹಾಸ್ಟೆಲಲ್ಲಿ ಕೂತ್ಕೊಳಿಸುವ, ಅಲ್ಲೂ ಅವಳಿಗೆಲ್ಲವೂ ಉಚಿತ 0 ಫೀಸ್ ಮಾಡುವ. 10th ಮುಗಿಲಿ ಅವಳದು. 10th ಮುಗಿದಾಗ ಅವಳು ನಿನ್ನ ಹಾಗೆ ದೊಡ್ಡ ಸಾಧನೆ ಮಾಡ್ತಾಳೆ ಅಂತ ನನಗೆ ಧೈರ್ಯ ಇದೆ. ಅವಳು ಕೂಡ ಒಳ್ಳೆಯ ಕಲಿಕೆಯವಳು. PUC ಮತ್ತೆ ನೋಡು ಅವಳ ಸಾಮರ್ಥ್ಯದಲ್ಲಿ ಅವಳು ಬರ್ತಾಳೆ, ಹಾಗೆ ಮುಂದೆ ಬರ್ತಾಳೆ. ಅವಳನ್ನು ಇಬ್ಬರನ್ನು ನಾನು ಒಟ್ಟಿಗೆ ನಮ್ಮಲ್ಲಿ ನಿಲ್ಲಿಸಬೇಕು ಅಂತ ನಾನು ಆಸೆ ಪಟ್ಟಿದ್ದೇನೆ. ಖಂಡಿತ ಅವಳೊಂದು ಗುರಿ ಮುಟ್ಟುವವರೆಗೆ ನಾನು ಅವಳನ್ನು ಬಿಟ್ಟು ಬಿಡುವುದಿಲ್ಲ. ಅದು ಮಾತ್ರ ಅದ್ಭುತ ಸರ್. ಬಹಳಷ್ಟು ನೆಮ್ಮದಿ ಆಯಿತು ಮನಸ್ಸಿಗೆ, ನನ್ನ ಮನಸ್ಸಿಗೆ ಮಾತ್ರ ಅಲ್ಲ, ಇಡೀ ನಮ್ಮ ನಾಡಿನ ಜನತೆಯ ಮನಸ್ಸಿಗೆ ನೆಮ್ಮದಿ ಆಯಿತು ಈಗ. ಯಾಕಂದರೆ ಈ ಹೆಣ್ಮಗಳು ಸಾಧನೆ ಮಾಡಿದೆ ಅಂತ ಬಂದಾಗ ಬಹಳಷ್ಟು ಜನರಿಗೆ ಖುಷಿ ಆಯಿತು. ಜೊತೆಗೆ ಪಾಪ ತಾಯಿಯನ್ನು ಕಳೆದುಕೊಂಡಿದ್ದಾಳೆ, ವಾಟ್ ನೆಕ್ಸ್ಟ್ ಅಂತ ಬಂದಾಗ ನೆಕ್ಸ್ಟ್ ಅದ ತಂತ್ರ ಒಂದು ಶುಭ ಸುದ್ದಿ, ಸಂತೋಷದ ಸುದ್ದಿ ಸಿಕ್ತು. ಅವರಿಗೆ CA ಮಾಡಬೇಕು, ಆ CA ಸಂಪೂರ್ಣ ವೆಚ್ಚವನ್ನು ಆಳ್ವ ಸರ್ ನೋಡ್ತಾರೆ ಅಂತೇಳಿ. ತದನಂತರ ಇದೀಗ ಮತ್ತೊಂದು ಖುಷಿಯ ಸಂಗತಿ ಏನಂತ ಹೇಳಿದ್ರೆ, ಅವರ ಹೆಸರಿನಲ್ಲಿ ಒಂದು 10 ಲಕ್ಷದ ತನಕ ಒಂದು ಫಿಕ್ಸ್ಡ್ ಡೆಪಾಸಿಟ್ ಇಡಬೇಕು. ಯಾಕಂದ್ರೆ ಆ ಒಂದು ಹೆಣ್ಮಗಳ ಲೈಫ್ ಇನ್ನು ಮುಂದಕ್ಕೆ ಸೇಫ್ ಆಗಿರಬೇಕು, ಸೆಕ್ಯೂರ್ ಆಗಿರಬೇಕು ಅಂತ ನಿಟ್ಟಿನಲ್ಲಿ ಈ ಒಂದು ಮುಂದಾಲೋಚನೆ ಇದೆಯಲ್ವಾ. ನಾಟ್ ಓನ್ಲಿ ಸರ್ ತಾವೊಂದು ಶಿಕ್ಷಣ ಸಂಸ್ಥೆ ನಡೆಸ್ತಾ ಇಲ್ಲ, ನಿಜವಾಗೂ ಕೂಡ ಮಾನವೀಯ ಗುಣಗಳುಳ್ಳಂತಹ ಅದ್ಭುತವಾಗಿರುವಂತಹ ವ್ಯಕ್ತಿ ನಮ್ಮ ಮೋಹನಾಳು ಸರ್. ಎಲ್ಲ ಮಾಡುವ ಉದ್ದೇಶ ಏನು ಕೇಳಿದ್ರೆ, ಅವಳು ಬಹಳಷ್ಟು ಸಂದೇಶವನ್ನು ಅಡಿಗೆ ಕೊಟ್ಟಿದ್ದಾಳೆ. ಒಂದು ಅಂತ ಸಂದರ್ಭದಲ್ಲೂ ಧೃತಿ ಕಟ್ಟಿಕೊಂಡು ಕೂಗಿಕೊಂಡು ಕೂತ್ಕೊಂಡ್ರೆ ಆಗುದಿಲ್ಲ. ಕಳೆದು ಹೋದ ತಾಯಿಯನ್ನು ಮತ್ತೆ ಪಡೀಲಿಕ್ಕೆ ಆಗುದಿಲ್ಲ. ನಾನು ಕೂಗಿದ್ರೆ ಏನು ಪ್ರಯೋಜನ ಅಂತ ಹೇಳಿ ನೆನೆಸ್ಕೊಂಡು ಅವಳು ಅದನ್ನು ಸರಿಯಾಗಿ ಸ್ಫೂರ್ತಿಯಾಗಿ ಆಗಿ ತೆಗೆದುಕೊಂಡು ಅವಳು ಸಾಧನೆ ಮಾಡಿದ್ಳು. ಅದೊಂದು ನನಗೆ ಬಹಳ ಖುಷಿ ಅಂತ ಹೇಳಿದ್ರೆ ಆ ಹೋರಾಟ ಮನೋಭಾವ, ಅವಳ ಬದ್ಧತೆ, ಅದು ನನಗೆ ಖುಷಿಯನ್ನು ಕೊಟ್ಟಿದೆ. ಒಂದು. ಎರಡನೇದು, ಈಗ ಇಷ್ಟು ಕಷ್ಟ ಕಾಲದಲ್ಲಿ ಈಗ ತಮ್ಮ ತಾಯಿಯನ್ನು ಈಗ ಬಿಟ್ಟು ಇರುವಾಗ ಅಷ್ಟು ಸುಲಭ ಅಲ್ಲ. ಇಂಥ ಸಂದರ್ಭದಲ್ಲಿ ನಾವು ಹೆಲ್ಪ್ ಮಾಡಿದ್ರೆ ಮತ್ತೆ ಯಾರಿಗೆ ಹೆಲ್ಪ್ ಮಾಡೋದು ಹೇಳಿ, ಇದು ಮಾಡಬೇಕು, ಇದು ಮಾಡಬೇಕು. ಆ ಉದ್ದೇಶದಿಂದ ನಾನು ಅವಳೊಟ್ಟಿಗೆ ಇದ್ದೇನೆ ಅಂತ ನಾನು ಹೇಳೋದು. ಓಕೆ ನಿಜವಾಗ್ಲೂ ಕೂಡ ಕಣ್ತುಂಬಿ ಬಂತು, ಬಹಳಷ್ಟು ಖುಷಿ ಕೂಡ ಇದೆ. ಯಾಕಂದರೆ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡ್ತೇವೆ, ನನಗೂ ಕೂಡ ನೆಮ್ಮದಿ ಇದೆ ಸರ್, ಖುಷಿ ಆಯಿತು. ಯಾಕಂದರೆ ಈ ಪ್ರೈಮ್ ಟೈಮಲ್ಲಿ ಪ್ರತಿ ಬಾರಿ ಕೂಡ ನಾವು ಪೊಲಿಟಿಕಲ್ ಡಿಸ್ಕಷನ್ಗಳು, ಬೇರೆ ಬೇರೆ ವಿಚಾರಗಳ ಬಗ್ಗೆ ನಾವು ಮಾತಾಡ್ತೀವಿ. ಬಟ್ ಸ್ಟಿಲ್
ನಮ್ಗೆಲ್ರಿಗೂ ಕೂಡ ಒಂದು ರೋಲ್ ಮಾಡೆಲ್ ಆಗಿರುವಂತಹ ದಿಶಾ ಅವರು ಯಾವುದೇ ರೀತಿಯ ಸಮಸ್ಯೆ ಬರಲಿ, ನಾವು ಸಣ್ಣ ಪುಟ್ಟ ಸಮಸ್ಯೆಗಳಿಗೆ ಕ್ರ್ಯಾಕ್ ಆಗ್ತೀವಿ, ಮುಗೀತು ಅನ್ನುವಂಥದ್ದು. ಬಟ್ ಸ್ಟಿಲ್ ಅಷ್ಟು ದೊಡ್ಡ ಸಮಸ್ಯೆ ಇದ್ರೂ ಕೂಡ ಎಸ್, ಹೋರಾಟದ ಒಂದು ಮನೋಭಾವ ಎಲ್ರಿಗೂ ಕೂಡ ನಾಡಿಗೆ ಮಾದರಿಯಾಗಿರುವಂತಹ ದಿಶಾ ಅವರು. ಆ್ಯಂಡ್ ಅದರ ಮುಂದ್ಗಡೆ ಎಸ್, ಈಗ ಮೋಹನ್ ಆಳ್ವೆ ಸರ್ ಅವರ ಬದುಕಿನ ಬಗ್ಗೆ ತೆಗೆದುಕೊಂಡ ನಿರ್ಧಾರಗಳು ನಿಜವಾಗ್ಲೂ ಅಮೇಝಿಂಗ್.